ಎಪಿಎಲ್ಗೆ ಅನ್ಯಾಯ ಒಂದು ಕಣ್ಣಿಗೆ ಮಾತ್ರ ಬೆಣ್ಣೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯಾಕಂತ ಹೇಳಿದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಕೂಡ ಅದೇ, ಒಂದೇ ಕಣ್ಣಿಗೆ ಬೆಣ್ಣೆ ಕೊಡ್ತಾ ಇದ್ದಾರೆ, ಈಚೆಯ ಕಣ್ಣಿಗೆ ಏನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಸೊ ಎಸ್ ಸರ್, ಧರ್ಮೇಂದ್ರ ಅವರೇ, ಬಹುಶಃ ಕಾಲರ್ಸ್ ಬಹಳಷ್ಟು ಜನ ಅದನ್ನೇ ಮಾತಾಡಿರುವಂಥದ್ದು. ಸಾಮಾನ್ಯವಾಗಿ APL ಕಾರ್ಡಿನಲ್ಲಿ ಇರುವಂಥ ಒಬ್ಬ ಬಡ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿಗೆ ಆಚೆ ನನ್ನ ಪಕ್ಕದ ಮನೆಯ BPL ಕಾರ್ಡ್ನವರು 30 kg ಅಕ್ಕಿ ಜೊತೆಗೆ ದವಸ ಧಾನ್ಯ ಎಲ್ಲವನ್ನ ಪಡ್ಕೊಳ್ತಾ ಇದ್ದಾನೆ ಅಂತಾದರೆ, ಇಲ್ಲಿ ಇರುವಂಥ ಸಾಮಾನ್ಯ ವ್ಯಕ್ತಿ, ಶ್ರೀಮಂತನನ್ನು ಬಿಟ್ಟಾಕ್ಬಿಡಿ, ಬಡ ಮಧ್ಯಮ ವರ್ಗದ ವ್ಯಕ್ತಿ ಆತ ಏನು ಮಾಡಬೇಕು? ಆತನಿಗೆ ಸಹಜವಾಗಿಯೇ ಸರ್ಕಾರದ ವಿರುದ್ಧ ಅಸಹನೆ ಬೆಳೆಯುತ್ತೋ ಇಲ್ವೋ? ಅಲ್ಲ, ಇಲ್ಲಿ ಒಂದು ವಿಶೇಷವಾಗಿ ಗಮನಿಸ್ಕೋಬೇಕು ನೋಡಿ. ಸರ್ಕಾರ ಬಡವರ ಮತ್ತು ಶ್ರೀಮಂತರ ಮಧ್ಯದಲ್ಲಿ ತಾರತಮ್ಯ ಮಾಡ್ತಾ ಇದೆ. ನೀವು ಪಕ್ಕದ ರಾಜ್ಯ ತಮಿಳುನಾಡಿಗೆ ಹೋಗಿ, ಅಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಇದೆ, ಈಗ ನಾವು ಪ್ರಸ್ತಾವ ಮಾಡಿದಾಗೇನೆ, ಅಲ್ಲಿ ಯಾರು ಬೇಕಾದರೂ ಹಸಿದವನಿಗೆ ಹೊಟ್ಟೆ ತುಂಬ ಊಟ ಹಾಕುವಂತ ವ್ಯವಸ್ಥೆ ಅಲ್ಲಿದೆ, ಯಾವ ರಾಜ್ಯದವನೇ ಇರಲಿ. ಕ್ಯಾಂಟೀನಿಗೆ ಹೋಗುವಾಗ ನನ್ನ ಹತ್ರ BPL ಕಾರ್ಡ್ ಇದೆ ನಾನು ಬರ್ತೇನೆ ಅಂತ ಹೇಳೋದು ಏನೂ ಇಲ್ಲ, APL ಕಾರ್ಡ್ ಇದೆ ಬರ್ತೇನೆ ಅಂತ ಹೇಳೋದಕ್ಕಿಲ್ಲ. ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಟ್ಯಾಕ್ಸ್ ಅನ್ನು ತಗೊಳ್ಳುವಂಥದ್ದು ನೋಡಿ. ಈಗ ಸೇಲ್ಸ್ ಟ್ಯಾಕ್ಸ್ ನೋಡಿ. ವನಜ ಅನ್ನೋರು ಪರ್ಕಳದಿಂದ ಮಾತಾಡ್ತಾರೆ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ಹೌದು ನೋಡಿ, ಈಗ APL ನವರಿಗೆ ಅಕ್ಕಿ 15 ರೂಪಾಯಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ಯಾಕೆ ಕೊಡ್ಬೇಕಪ್ಪ 15 ರೂಪಾಯಿಗೆ? ಅದ್ರಲ್ಲಿ ಏನ್ ಪ್ರಯೋಜನ ಅವರಿಗೆ? ಈಗ ಎಷ್ಟೋ ಜನ ಬಡವರಿದ್ದಾರೆ APL ನಲ್ಲಿ, ತುಂಬಾ ಜನ ಬಡವರಿದ್ದಾರೆ, ತುಂಬಾ ಜನ ಬಡವರಿದ್ದಾರೆ APL ನಲ್ಲಿ. ಹಾಗಿರುವಾಗ ನಮ್ಗೆ ಅದೇನು ಪ್ರಯೋಜನ? ಈಗ ಒಂದು 15 ರೂಪಾಯಿ ಸಂಬಳ ಕಮ್ಮಿ ಮಾಡೋ ಅವನಿಗೆ ಕುಟುಂಬವನ್ನು ಸಾಗಿಸ್ಲಿಕ್ಕೆ ಎಷ್ಟೋ ಕಷ್ಟ ಇದೆ. ಮುಂಚೆ ಎಲ್ಲ ಕಾರ್ಡ್ದಾರರಿಗೆ ಎಲ್ಲರಿಗೂ ಒಂದೇ ಲೆಕ್ಕದಲ್ಲಿ ರೇಷನ್, ಸಕ್ಕರೆ, ಸೀಮೆಣ್ಣೆ, ಅಕ್ಕಿ ಎಲ್ಲಾ ಸಿಗ್ತಾ ಇತ್ತು. ಈಗ ಇಲ್ಲ. ಸಿದ್ದರಾಮಯ್ಯ ಕಣ್ಣಿಗೆ ಸುಣ್ಣ ಹಾಕಿದ್ರೆ ಹೇಗೆ ಅಂತ ಅಲ್ವಾ? ಹಾಗೆ ಮಾಡ್ತಾರಲ್ಲ ಇವರು. ಯಾಕೆ ಹಾಗೆ ಮಾಡುದು? ಎಲ್ಲರೂ ಒಂದೇ ಅಲ್ವಾ? ಈಗ ಇವರು ಓಟಿಗೋಸ್ಕರ ಹಾಗೆ ಮಾಡುದಲ್ವಾ? ಈಗ ಎಲ್ಲರಿಗೂ ಒಂದು ಸಮಂಜಸವಾಗಿ ಒಂದು ರೀತಿಯಲ್ಲಿ ಸಿಗ್ಬೇಕು. ಧನ್ಯವಾದಗಳು ವನಜ ಅವರೇ. ಖಂಡಿತ. ಈಗ ನೋಡಿ, ನಾನು ಅದೇ ಹೇಳಿದಾಗೆ ಪಕ್ಕದ ಅಲ್ಲಿ ನೀವು ಹೇಳಿದಾಗೇನೆ ಯಾವ APL BPL ಎಂಥದೂ ಇಲ್ಲ. ನನಗೆ ಅನಿಸ್ತದೆ ಸಿದ್ದರಾಮಯ್ಯನವರು, ನಾನು ಪೂರ್ಣ ಪ್ರಮಾಣ ಹೇಳಿಕ್ಕೆ ಇಷ್ಟಪಡ್ತೇನೆ, ಇದು ಚುನಾವಣೆ. ಯಾಕೆಂದರೆ ನೋಡಿ, ಈಗ ಗ್ರಾಮ ಪಂಚಾಯತ್ ಚುನಾವಣೆ ಬಂತು, ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ. ನನ್ನ ಅನಿಸಿಕೆ ಪ್ರಕಾರ ನೀವು ಪ್ರಶ್ನೆಯನ್ನು ನನ್ನಲ್ಲಿ ಕೇಳಿಲ್ಲ, ಆದರೆ ನೀವು ಕೇಳೋ ಮುಂಚೆ ನಾನೇ ಹೇಳಿಬಿಡ್ತೇನೆ. ನಿಮ್ಮ ಬತ್ತಳಿಕೆಯಲ್ಲಿ ಈ ಪ್ರಶ್ನೆ ಇರ್ಬೋದು, ಎಷ್ಟು ಸಮಯದವರೆಗೆ ಈ ಯೋಜನೆ ಚಾಲ್ತಿಯಲ್ಲಿ ಇರುತ್ತೆ ಅಂತ. ನಾನು ಹೇಳ್ತಾ ಇದ್ದೇನೆ, ಇದು ಮೋಸ್ಟ್ಲಿ ಈ ಚುನಾವಣೆ ಮುಗಿದ ಕೂಡಲೇ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ ಕೂಡಲೇ ಈ ಯೋಜನೆ ನಿಂತೋಗುತ್ತೆ. ಯಾಕೆಂದ್ರೆ ರಾಜ್ಯದಲ್ಲಿ ಹೆಚ್ಚಿನ ವರ್ಗದಲ್ಲಿ ಜನ APL ಕಾರ್ಡ್ ಹೋಲ್ಡರ್ ಇದ್ದಾರೆ. ಅವರ ಮತವನ್ನು ಗಳಿಸುವಂತ ಒಂದು ಹುನ್ನಾರ ಅಂತ ಹೇಳಿಕೆ ಬಿಡ್ತಾರೆ. ಹಾಲಾಡಿಯಿಂದ ಪದ್ಮನಾಭ ಅನ್ನುವಂಥವ್ರು ಮಾತಾಡ್ತಾರೆ. ಸರ್ ನಮಸ್ಕಾರ. ಅಲ್ಲ ರಶೋತ್ರ, ನಮಸ್ತೆ. ನಮಸ್ತೆ ಪದ್ಮನಾಭ ಅವರೇ, ಮಾತಾಡಿ, ಏನ್ ಹೇಳ್ತೀರಿ? ಇದೀಗ ನೋಡಿ ಸ್ವಾಮಿ, ಈಗ 15 ರೂಪಾಯಿಗೆ ಅವರು ಅಕ್ಕಿ ಕೊಡ್ತಾರಲ್ಲ. ಹೌದು. ಈಗ ನೋಡಿ, ನಮ್ಮ ಮನೆಯಿಂದ ಸೊಸೈಟಿಗೆ 5 ಕಿಲೋಮೀಟರ್ ಉಂಟು. ಅಲ್ಲಿಂದ ರಿಕ್ಷಾ ಬಾಡಿಗೆ 90 ರೂಪಾಯಿ ಆಗ್ತದೆ. ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ 20 ರೂಪಾಯಿಗೆ ಅಕ್ಕಿ ಕೊಡ್ತಾರೆ. 5 kg ಅಕ್ಕಿಗೆ ಎಷ್ಟಾಯ್ತು? 100 ರೂಪಾಯಿ ಆಯ್ತು. ಈಗ ನಾವು ಅಲ್ಲಿ 15 ರೂಪಾಯಿಗೆ, ಅಲ್ಲಿ 5 kg ಅಕ್ಕಿಗೆ 75 ರೂಪಾಯಿ ಆಯ್ತು. ರಿಕ್ಷಾ ಬಾಡಿಗೆ 90 ರೂಪಾಯಿ ಆಯ್ತು. 165 ರೂಪಾಯಿ ಆಯ್ತು ಟೋಟಲ್. ಆ 165 ಕೊಡೋಕ್ಕಿಂತ ಪಕ್ಕದಲ್ಲಿ ಮನೆ ಹತ್ತಿರ ಅಂಗಡಿಗೆ 20 ರೂಪಾಯಿ ಕೊಟ್ಟು ಯಾಕೆ ತಕೊಳ್ಬಾರ್ದು? ಕರೆಕ್ಟ್, ಸರಿಯಾದ ಪ್ರಶ್ನೆ ಪದ್ಮನಾಭ ಅವರೇ, ಧನ್ಯವಾದಗಳು ಮಾತಾಡೋದಕ್ಕೆ. ಬಹುಶಃ ಈ ವಿಚಾರವನ್ನ ನಾವು ಡಿಸ್ಕಸ್ ಮಾಡಿದ್ವಿ ಆಗ್ಲೇ. ಸೊ ಇಲ್ಲಿ ಪ್ರಶ್ನೆ ಇರುವಂತದ್ದು ಅದೇ, ಸಹಜವಾಗಿಯೇ ಅಂದ್ರೆ ಇದು ಜನರ ಭಾವನೆಯ ಮೇಲೆ ಆಟ ಆಡುವಂಥದ್ದಲ್ವ? ಒಬ್ಬ ಬಡ ಮಧ್ಯಮ ವರ್ಗದ ವ್ಯಕ್ತಿಯ ಭಾವನೆಯ ಮೇಲೆ ಆಟ ಆಡೋದಲ್ವಾ? 5 kg ಅಕ್ಕಿ 15 ರೂಪಾಯಿಗೆ ಕೊಡ್ತೀವಿ ಸರ್ಕಾರ ಅಂದ್ರೆ, ಇನ್ನೊಂದು ಕಾರ್ಡ್ದಾರರಿಗೆ ಕೊಡಬೇಕು, ಸರ್ಕಾರದ ಕರ್ತವ್ಯ. ಅದೇ ಇವರ ಭಾವನೆಯ ಜೊತೆ ಆಟ ಆಡ್ತಾ ಇಲ್ವಾ ಅಂತ ಸರ್ಕಾರ ಹಾಗೆ ಅನಿಸ್ತಾ ಇಲ್ವ ನಿಮ್ಗೆ? ಅಲ್ಲ, ಖಂಡಿತವಾಗಿ ಸರ್. ನೋಡಿ, ಇವ್ರಿಗೆ BPLಗೆ ಕೊಡ್ತಾ ಇದ್ದಾರೆ, ನಾವು ತಕರಾರು ಮಾಡ್ತಾ ಇಲ್ಲ. ಓಕೆ, ಇರಲಿ. ಒಬ್ಬ ಕಡುಬಡವನಿಗೆ ಅದು ಆ ಯೋಜನೆ ಪ್ರಕಾರ ಅವನು ಹಸಿವು ಆಗುತ್ತೆ, ಅವನು ಇದು ಮಾಡಿ. ಆದರೆ ಆ ಯೋಜನೆ ದುರುಪಯೋಗ ಆಗಿದೆ, ಅದರ ಬಗ್ಗೆ ಸರ್ಕಾರ ಏನು ಮಾಡಿದೆ? ಎರಡನೇದಾಗಿ ಈ ಯೋಜನೆ ಜಾರಿ ತಂದಿದೆ, ಇದರಿಂದ ಸಾಮಾನ್ಯರಿಗೆ ಏನು ಉಪಯೋಗ ಆಗುತ್ತೆ, ಇದರ ಬಗ್ಗೆ ಕಿಂಚಿತ್ತು ಕಾಳಜಿ ಬೇಕಾಗಬೇಡ? ನಾನು ಕೇಳ್ತೀನಿ, ಯಾವುದೇ ಯೋಜನೆ, ನಾನು ಯಾವತ್ತೂ ಹೇಳ್ತಾ ಇದ್ದೇನೆ ನೋಡಿ, ಯಾವುದೇ ಯೋಜನೆಯನ್ನು, ಜನಪರ ಸಾಮಾಜಿಕ ಯೋಜನೆಗಳನ್ನು ಜಾರಿ ತರುವ ಮುಂಚೆ ಸಮಾಜದಲ್ಲಿ NGOಗಳು ಇರುತ್ತವೆ. ಆ NGOಗಳ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ,
ಕೆಲವೊಂದು ಯೋಜನೆಗಳಿಗೆ ಸೂಕ್ತವಾದ ಉತ್ತರಗಳು ಬರುತ್ತೆ, ಅದರೊಳಗೆ ಸಾಧಕ ಬಾಧಕಗಳು ಪರಿಣಾಮಕಾರಿಗೆ ಹೊರಗೆ ಬರುತ್ತೆ. ಇದನ್ನು ಮಾಡದೆ ನೀವು ಕೇವಲ ಇದಕ್ಕೋಸ್ಕರ ಓಟಿಗೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಈ ತರದ ಯೋಜನೆಯನ್ನು ತಂದ್ರೆ ನೀವು ಏನು ಒಂದು ರೀತಿಯಲ್ಲಿ ತುಗಲಕ ದರಬಾರ ಅಂತ ಅನಿಸ್ತಾ ಇದೆ. ಏನು ಮಾತಾಡಕ್ಕೆ ಏನಿಲ್ಲ, ಬಿಜೆಪಿಯವರು ಬಂದ್ ಮಾಡಿ ಹೋದ್ರು, ಅದನ್ನು ಸರಿಗಿ ಕಾಂಗ್ರೆಸ್ನವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸ್ವಲ್ಪ ಬದಲಾವಣೆ, ಅವರು ಭೂಮಿ ಮತ್ತೆ ಇದ್ರ ವಿಚಾರದಲ್ಲಿ ಆಟ ಆಡ್ಕೊಂಡು ಬಂದ್ರು, ಸಿಂಗಲ್ ಸೈಟ್ ಮತ್ತೊಂದು ಮಗದೊಂದು ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಇವರು ಪಡಿತರದಲ್ಲಿ ಆಟ ಆಡ್ಕೊಂಡು ಬಂದ್ರು. ಈ ತರದ ವ್ಯತ್ಯಾಸಗಳು ನೋಡಿ ಸರ್ಕಾರ ಜನರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಒಬ್ಬ ದುರ್ಬಲನ ಬಗ್ಗೆ ಅವನ ಜೀವನದಲ್ಲಿ ಆಟ ಆಡ್ತಾರೆ ಎಂಬುದಕ್ಕೆ ಇಂಥ ಉದಾಹರಣೆಗಳು ಬೇಕಾದಷ್ಟು. ಅಂದ್ರೆ ಗ್ರೌಂಡ್ ರಿಯಾಲಿಟಿಯನ್ನ ಅರ್ಥ ಮಾಡಿಕೊಳ್ಳದೆ ಜಾರಿ ಮಾಡಿರುವಂತ ಯೋಜನೆಯ ರೀತಿ ಅಂದ್ರೆ ಸಹಜವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ಯೋಜನೆಯನ್ನ ರೂಪುರೇಷೆಯನ್ನು ಗಮನಿಸಿದ್ರೆ ಇದು ಅರ್ಥ ಆಗತ್ತೆ. ಇದು ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲದೆ ಯೋಜನೆಯನ್ನು ಮಾಡಿದ್ದಾರೆ. ಸೊ ಏನು ಯೋಜನೆ ಜಾರಿಗೆ ತಂದವರು ಮುಖ್ಯಮಂತ್ರಿಗಳೇ ಆಗಿದ್ರು ಕೂಡ ರೆಡಿ ಮಾಡಿ ಕೊಡೋರು ಅಧಿಕಾರಿಗಳಾಗಿರ್ತಾರೆ. ಅವರಿಗೆ ಅಷ್ಟು ಅಂದಾಜು ಆಗಿಲ್ವಾ ಅನ್ನುವಂಥದ್ದು ಪ್ರಶ್ನೆ. ನಾನು ನಿಮ್ಗೆ ಆವಾಗ ಮಾತಾಡ್ದಾಗಲೇ ಹೇಳ್ತಾ ಇದ್ದೆ, ನಮ್ಮ ತಮಿಳ್ನಾಡಲ್ಲಿ ಅದೇ ಅಮ್ಮ ಕ್ಯಾಂಟೀನ್, ಅಮ್ಮ ಸಿಮೆಂಟ್, ಅಮ್ಮ ಅಂತೇಳಿ ಜಯಲಲಿತನವರು ತಂದಿರುವಂಥ ಅನೇಕ ಜನಪ್ರಿಯ ಯೋಜನೆಗಳು, ಅದೇ ಅಲ್ಲಿ ತೆರಿಗೆ ಕಡಿಮೆ. ಪಕ್ಕದ ಕೇರಳಕ್ಕೆ ಹೋಗಿ ನಮ್ಮ ರಾಜ್ಯದಲ್ಲಿ ತೆರಿಗೆ ಕಡಿಮೆ, ಇಲ್ಲಿ ವಿಶೇಷವಾದ ತೆರಿಗೆ ನೀವು ನೋಡಿರ್ಬೋದು. ಸೇಲ್ಸ್ ಟ್ಯಾಕ್ಸ್ 14.5% ಇದೆ. ರಾಜ್ಯದಲ್ಲೇ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ತೆರಿಗೆ ನಮ್ಮಲ್ಲಿ ತಗೊಳ್ತಾ ಇದ್ದಾರೆ. ಪ್ರತಿ ಒಂದಕ್ಕೂ ಯಾವುದಕ್ಕೆ ತೆರಿಗೆ ಮಾಡೋಕ್ಕಾಗುತ್ತೆ ಅದರೊಳಗೆ ಅಂಥ ಲೂಟ್ ಮಾರಿ ನಮ್ಮ ರಾಜಕೀಯ ವ್ಯವಸ್ಥೆ ಇರುವಾಗ ನಾವು ಇವತ್ತಿನೂ ಒದ್ದಾಡ್ತಾ ಇದ್ದೇವೆ. ಇಲ್ಲಿ ಇವತ್ತು ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮರಳಿನ ವಿಚಾರದಲ್ಲಿ ನಾವು ಚರ್ಚೆಗಿಳಿದಿದ್ದೆವು. ಒಬ್ಬ ಜನಸಾಮಾನ್ಯ ಬದುಕುವಂಥ ರೀತಿ ನನ್ನ ಆಶ್ಚರ್ಯ ಆಗುತ್ತೆ. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಧರ್ಮೇಂದ್ರ ಅವರೇ. ಎಸ್, ವಾಣಿ ಮಲ್ಯ ಅನ್ನುವರು ಪೆರಡೂರಿಂದ ಮಾತಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮಾತಾಡಿ ಮೇಡಮ್, ಏನ್ ಹೇಳ್ತೀರಿ? ಈಗ ಒಬ್ರು ಮಾತಾಡಿದ್ರು, ನಮ್ಗೆ ರಿಕ್ಷಕ್ಕೆ 90 ರೂಪಾಯಿ ಆಗ್ತದೆ ಅಂತ. ಅವ್ರು ಹೇಳಿದ್ದು ಕರೆಕ್ಟ್. ಯಾಕೆ ಹೇಳಿದ್ರೆ ನಮ್ಮ ಪರಿಸ್ಥಿತಿಯೂ ಹಾಗೆ. 5 ಕಿಲೋ ಅಕ್ಕಿಗೆ ಅಷ್ಟು ದೂರ ಹೋಗ್ಲಿಕ್ಕೆ, ದೂರದಿಂದ ಹೋಗಿ ಹೊತ್ತುಕೊಂಡು ಬರ್ಲಿಕ್ಕೆ ಕಷ್ಟ. ರಿಕ್ಷಾದಲ್ಲಿ ಬರ್ಲಿಕ್ಕೆ ಆ ರಿಕ್ಷಾ ಮತ್ತು ಆ ಅಕ್ಕಿ ಬೆಲೆ ಒಟ್ಟಿಗೆ ಅಂಗಡಿಗೆ ಕೊಟ್ರೆ ನಮ್ಗೆ ಅದಕ್ಕಿಂತ ಕಮ್ಮಿಗೆ ಸಿಗ್ತದೆ. ಹಾಗಿರುವಾಗ ಅವರು ಮಾಡಿದ ಎಲ್ಲಾ ಭಾಗ್ಯಗಳು ಸಹ ನಂಗೆ ಫೇಲಿಯರ್ ಅಂತ ಅನಿಸ್ತದೆ. ಮತ್ತೊಂದು ಎಂತ ಹೇಳಿದ್ರೆ, BPL ಕಾರ್ಡ್ ಒಬ್ರಿಗೆ ನಾನು ಕೇಳಿದೆ, ನಿಮ್ಗೆ ಈಗ ಫ್ರೀ ಆಗಿ ಅಕ್ಕಿ ಸಿಗ್ತದಲ್ಲ ಅಂತ. ಅದಕ್ಕೆ ಹೌದು, ನಮ್ಗೆ ಅದು ಊಟ ಮಾಡಿದ್ರೆ ನಮ್ಗೆ ಉಷ್ಣ ಆಗ್ತದೆ, ನಾವು ಅದನ್ನು ಊಟ ಮಾಡುದಿಲ್ಲ, ನಿಮ್ಗೆ ಬೇಕಾದ್ರೆ ಕೊಡ್ತೇನೆ ನಾನು, ನಂಗೆ ದುಡ್ಡು ಕೊಡೋದು ಬೇಡ, ನಿಮ್ಗೆ ನಾನು ಫ್ರೀ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾದ್ರೆ ಇದರ ಅರ್ಥ ಎಂತ? ಅರ್ಥ ಎಂತ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಎಸ್ ಮೇಡಮ್, ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕೆ. ಇಲ್ಲಿ BPL ಕಾರ್ಡಿನವರಿಗೆ ಅಕ್ಕಿ ಕೊಟ್ಟ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೊಂಡ್ರು, ಬಹಳ ಜನಕ್ಕೆ ಹಸಿವಿನ ಬಗ್ಗೆ ಗೊತ್ತಿಲ್ಲ, ಆ ಕಾರಣಕ್ಕಾಗಿ ಅವರು ಕಮೆಂಟ್ ಮಾಡ್ತಾರೆ ಈ ಯೋಜನೆಯ ಬಗ್ಗೆ. ಮತ್ತು ಅದನ್ನ ಜನಾರ್ದನ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಹೊಗಳಿದ್ರು. ಯೋಜನೆ ಬಹಳ ಚೆನ್ನಾಗಿದೆ, ಅದನ್ನು ಮಾಡಿರುವಂಥದ್ದು ಸರಿ ಇದೆ. ಸೊ ಇಲ್ಲಿ APL ನವರು ಕೇಳ್ತಾ ಇದ್ದಾರೆ, ಯಾಕೆ ರಾಜಕೀಯ ಒತ್ತಡಗಳು ಯಾಕೆ ಬರೋದಿಲ್ಲ ಸಿದ್ದರಾಮಯ್ಯ ಅವರಿಗೆ? ಇಲ್ಲಿನ MLAಗಳಾಗಿರ್ಬೋದು, ಜನಾರ್ದನ ಪೂಜಾರಿ ಅವರಾಗಿರ್ಬೋದು, ಉಳಿದ ನಾಯಕರಾಗಿರ್ಬೋದು, ಯಾಕೆ ಮಾತಾಡೋದಿಲ್ಲ? ಈ ರೀತಿ ಹಾಸ್ಯಾಸ್ಪದ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ, ಯಾರು ಮಾತಾಡೋದಿಲ್ಲ ಯಾಕೆ ಅನ್ನುವಂಥ ದೊಡ್ಡ ಪ್ರಶ್ನೆ. ನಾನು ಮೊನ್ನೆ ಜನಾರ್ದನ್ ಪೂಜಾರಿ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅವರ ಬಗ್ಗೆ ಇಡೀ ರಾಜ್ಯಕ್ಕೆ, ಜಿಲ್ಲೆಗೆ ಗೊತ್ತಿದೆ. ಇನ್ನು ಸಿದ್ದರಾಮಯ್ಯನವರ ಯೋಜನೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಇದೇ ವೇದಿಕೆಯಲ್ಲಿ ಕೂತಾಗ, ಏನು 1 ರೂಪಾಯಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೀರಿ, ಅದಕ್ಕಿಂತ ಕೆಲಸ ಮಾಡುವವನಿಗೆ ಇವತ್ತಿನ ವೇತನವನ್ನು, ಕನಿಷ್ಠ ಕೂಲಿ ಇವನ್ನೇನು ಸರ್ಕಾರ ನಿಗದಿಪಡಿಸಿದೆ ಅದನ್ನು ಹೆಚ್ಚು ಮಾಡಿ ಕೈ ತುಂಬ ಕೆಲಸ ಕೊಡುವಂಥ ಪ್ರಕ್ರಿಯೆಗಳಲ್ಲಿ ಯೋಜನೆಗಳನ್ನು ಜಾರಿಗೆ ತಂದೆ. ಒಬ್ಬ ವ್ಯಕ್ತಿ ಏನು ಯೋಜನೆ ಬೇಕಿತ್ತು ಅದು ಯಾರಿಗೆ ಅಂದರೆ ಅಂಗವಿಕಲರಿಗೆ ಅಥವಾ ಇನ್ನು ದುಡಿಲಿಕ್ಕೆ ಅಶಕ್ತರಿಗೆ ಎಂಬುದಿದೆ, ಆ ಯೋಜನೆಯನ್ನು ಜಾರಿಗೆ ತನ್ನಿ. ಅದರ ಬಗ್ಗೆ ಸರ್ಕಾರ ಗಮನ ಹರಿಸಲಿ. ಒಬ್ಬ BPL ಕಾರ್ಡ್ ಹೋಲ್ಡ್ರು ಬಡತನದಲ್ಲಿದ್ದಾನೆ ಅಂತ ಹೇಳಿದ ಕೂಡಲೇ ಅವನನ್ನು ಇನ್ನೂ ಬಡತನಕ್ಕೆ ದೂಡುವಂಥ ಈ ಯೋಜನೆಗಳು. ಯಾಕೆಂದರೆ ಒಬ್ಬ ವ್ಯಕ್ತಿ ಪ್ರಾಯಶಃ ಈ ಯೋಜನೆಯಿಂದಾಗಿ ಅವನು ಸೋಮಾರಿ ಆಗ್ತಾನೆ ವಿನಃ ಅವನು ಮುಂದಿನ ಜೀವನದಲ್ಲಿ ಇನ್ನೂ ಮೇಲಕ್ಕೆ ಬರಬೇಕೆಂಬ ಒಂದು ದೃಢತೆಯನ್ನು ತೋರಿಸುವಂಥ ಪ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಅದಕ್ಕಿಂತ ನಾನು ಅದನ್ನು ಆವಾಗ ಹೇಳಿದಾಗೇನೆ ಅವನಿಗೆ ಕೈ ತುಂಬ ಕೆಲಸ ಕೊಡಿ, ಅವನ ವೇತನವನ್ನು ಜಾರಿ ಮಾಡುವಂಥ ಯೋಜನೆಗಳನ್ನು ಹೆಚ್ಚು ಮಾಡುವಂಥದ್ದು. ವೇತನ ಅಂದರೆ ಈಗ ಕನಿಷ್ಠ ಕೂಲಿ ಅಂತ ಏನಿದೆ ಅದನ್ನು ಹೆಚ್ಚುವರಿ ಮಾಡುವಂಥದ್ದು. ಮತ್ತು ಒಬ್ಬ ರೈತನಿಗೆ ಅಥವಾ ಮತ್ತೊಬ್ಬನಿಗೆ ಮಗದೊಬ್ಬನಿಗೆ ಅವನ ಜೀವನ ಮಟ್ಟವನ್ನು ಏರಿಸುವಂಥದ್ದು. BPLನಿಂದ APLಗೆ, APLನಿಂದ ಶ್ರೀಮಂತನಾಗುವವರಿಗೆ ಯೋಜನೆಗಳು ಏನಿದೆ ಅಂಥದ್ದನ್ನು ಜಾರಿ ತರುವಂಥ. ಈಗ ಇಲ್ಲಿ ಮಾಡಿರುವಂಥ ಇವತ್ತಿನಿಂದ ಜಾರಿ ಆಗ್ತಾ ಇರುವಂಥ ಯೋಜನೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ.
ಇದನ್ನು ಯಾವ ರೀತಿ ಬದಲಾವಣೆ ಮಾಡಬಹುದು ಅನ್ನುವಂಥದ್ದೊಂದು ಪ್ರಶ್ನೆ ಬರುತ್ತೆ. ಯಾವ ರೀತಿ ಚೇಂಜಸ್ ಮಾಡಬಹುದು ಸರ್ಕಾರ? ಈಗ ಇದನ್ನ ಚೇಂಜ್ ಮಾಡಿದ್ರು, BPL ನವರಿಗೆ ಅಕ್ಕಿ ಕೊಡ್ತಾ ಇರುವಂಥದ್ದು ದುರುಪಯೋಗ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅನ್ನ ಮಾಡಿ ಅದನ್ನು ತಡೆಯುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದನ್ನು ಯಾವ ರೀತಿ ಚೇಂಜಸ್ ಮಾಡಬಹುದು ಅಂತ ಬಯಸ್ತೀರಿ? ಅಲ್ಲ, APL ನವರಿಗೆ ಪಡಿತರ ಕೊಡಬೇಕಾದ್ರೆ ಅದನ್ನು ಯಾವ ರೀತಿ ಚೇಂಜ್ ಮಾಡಬಹುದು? ಅಲ್ಲ, ಒಂದು ಯೋಜನೆ ಹಾಕಿದ್ದಾರೆ ಅವರು, ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಅದು ಒಳ್ಳೆ ಪ್ರಕ್ರಿಯೆ, ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಆ ಅಕ್ಕಿಯನ್ನು ಕೊಡುವಂತ ಸಮಯದಲ್ಲಿ ಅಕ್ಕಿಗೆ ಒಂದು ಕ್ವಾಂಟಿಟಿ, ಈಗ ನೀವು 5 kg ಕೊಡ್ತಾ ಇದ್ದೀರಿ, ಒಂದು ವೇಳೆ ನಿಮಗೆ ಪ್ರಾಮಾಣಿಕವಾದ ಮನಸ್ಸಿದೆ, ನಿಮ್ಮ ಹೃದಯದಲ್ಲಿ ನಿಜಕ್ಕೂ ಅದು ಆಗಬೇಕೆಂಬ ಒಂದು ಶ್ರದ್ಧೆ ಇದ್ರೆ, ರಾಜಕೀಯ ಗಿಮಿಕ್ಗೋಸ್ಕರ ಅಥವಾ ಸ್ವಾರ್ಥ ರಾಜಕೀಯ ಲಾಭ. ರಾಜ್ಕುಮಾರ್ ಅನ್ನೋರು ಉಳ್ಳಾಲದಿಂದ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ. ಮಾತಾಡಿ ರಾಜ್ಕುಮಾರ್ ಅವರೇ. ಈ BPL APL ಅಂತ ಹೇಳಿ ಮಾಡ್ತಾರೆ, ಈ ಬಡವರಿಗೆ ಬಹಳ ತೊಂದರೆ. ಯಾಕಂತ ಹೇಳಿದ್ರೆ ಒಂದು BPL ಕಾರ್ಡ್ ಇದ್ರೆ, BPL ಕಾರ್ಡ್ನವರಿದ್ರೆ ಅವರು ಇನ್ನು ಮುಂದಕ್ಕೆ ಯಾವ ಇದಕ್ಕೆ ಒಂದು ನಾವು ಏನಾದ್ರು ಈಗ ಮಕ್ಕಳ ಎಜುಕೇಶನ್ ಆಗ್ತದೆ, ಆ ಸಮಯ ಅವರಿಗೆ ಕೆಲಸ ಹೋಗುವಾಗ ರೀತಿಯಲ್ಲಿ ನಮ್ಮ ನಿಮ್ದು ಇದು ವರ್ಷದ ಆದಾಯ 60,000 ಇರೋದು, ಆ ರೀತಿಯಿಂದ ಇದು ಮಾಡ್ತಾರೆ. ಅದರಿಂದ BPL ಮತ್ತೆ APL ಅನ್ನ ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಒಂದೇ ರೀತಿಯ ಒಂದು ಕಾರ್ಡ್ ಮಾಡ್ಬೇಕು ಅಂತ ಹೇಳಿ ನನ್ನ ಒಂದು ಇದು. ಸೊ ಈಗ ಜಾರಿಗೆ ತರ್ತಾ ಇರುವಂತ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ, ಏನ್ ಕಮೆಂಟ್ ಮಾಡ್ತೀರಿ? ಈಗ ತರುವ ಜಾರಿಗೆಯಲ್ಲಿ ಉಂಟಲ್ಲ, ಈಗ 1 ರೂಪಾಯಿಗೆ ಅಕ್ಕಿ ಕೊಡ್ತಾರೆ. ಹೌದು, ಅದಲ್ಲ, ಇವತ್ತಿನಿಂದ ಹೊಸತ್ತು APL ಕಾರ್ಡ್ನವರಿಗೆ 5 kg ಅಕ್ಕಿ ಕೊಡ್ತಾರಂತೆ, ತಿಂಗಳಿಗೆ 15 ರೂಪಾಯಿಯಾಗಿ. ಸರ್ ರಾಜ್ಕುಮಾರ್ ಅವರು ಮಾತಾಡಿ, ಅದೇ ಏನು ಮಾಡಬಹುದು, ಏನು ಚೇಂಜಸ್ ಮಾಡಬಹುದು? ಅಲ್ಲ, ನಾನು ಅದನ್ನೇ ಹೇಳಿದಾಗೇನೆ, ನೀವು ಕ್ವಾಂಟಿಟಿ ಅಂದರೆ ಹೇಗೆ ಏನು 5 kg ಇದೆಯಾ ಅದನ್ನು ಕನಿಷ್ಠ ಪಕ್ಷ ಒಂದು 5 ಜನರ ಕುಟುಂಬ, ಒಂದು ಕುಟುಂಬ ಅಂತ ಪರಿಗಣಿಸಿ ಆ ಕುಟುಂಬಕ್ಕೆ ಎಷ್ಟು ಬೇಕು ಅಕ್ಕಿ. ಉದಾಹರಣೆಗೆ 5 ಜನರು ಇದ್ದರೆ ಒಂದು ದಿನಕ್ಕೆ 1 kg ಅಕ್ಕಿ, ಕನಿಷ್ಠ 30 kg ಅಕ್ಕಿ ಕೊಡೋ ಪ್ರಕ್ರಿಯೆ ಬರಬೇಕು. ಮತ್ತು ಅಕ್ಕಿಯ ಬೆಲೆ 10 ರೂಪಾಯಿ ಗಳಿಸಬೇಕು. ಕೊಡುವಂಥ ಅಕ್ಕಿಗಳಲ್ಲಿ ಗುಣಮಟ್ಟತೆಯನ್ನು ಕಾಯ್ದುಕೊಳ್ಬೇಕು. ಮತ್ತು ಇದರೊಳಗೆ ಭ್ರಷ್ಟಾಚಾರ ಆಗುವುದನ್ನು ತಡಿಬೇಕು. ಯಾಕೆಂದರೆ ಪಡಿತರದ ಅಂಗಡಿಯವನು ಮಾಡುವಂಥ ಏನು ತೂಕದಲ್ಲಿ ಮೋಸ, ಮತ್ತೊಂದು ಮಗದೊಂದು, ಅದನ್ನು ತಡೆಯುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಮತ್ತು ಇನ್ನೊಂದೇನೆಂದರೆ BPLನವರಿಗೆ ಕೊಡುವಂಥ ಅಕ್ಕಿಯಲ್ಲಿ ಅದು ಅವನು ಉಪಯೋಗ, ಈಗ ಅನೇಕ ಕಾಲರ್ಸ್ಗಳು ಹೇಳಿದ್ರು ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಜನ ಅಂತ ಹೇಳಿಬಿಟ್ಟು. ಅದು ಯಾತಕ್ಕೋಸ್ಕರ ಉಪಯೋಗ ಮಾಡ್ತಾ ಇಲ್ಲ ಎಂಬ ಪ್ರಶ್ನೆ ಉದ್ಭವ ಆದಾಗ ಅವನು ನಿಜಕ್ಕೂ ಅದಕ್ಕೆ ಫಲಾನುಭವಿ ಅಲ್ಲ ಅಂತ ಎಂಬುದು ನಮ್ಮ ಗಮನಕ್ಕೆ ಬರುತ್ತೆ. ಇಂಥದನ್ನೆಲ್ಲ ಗಮನಿಸಿಕೊಂಡು ಒಂದು ತುಕ್ಕಡಿಯಲ್ಲಿ ಎರಡನ್ನ ಸಮಾನಾಂತರವಾಗಿ ನ್ಯಾಯ ಪ್ರಕಾರವಾಗಿ ಕೊಡುವಂಥ ಮಾಡಿದರೆ ನಿಜಕ್ಕೂ ಈ ಯೋಜನೆಯನ್ನ ಅಥವಾ ಯಾವ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾರೆ, ನೋಂದಣಿ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಅಕ್ಕಿ ಜನ ಬೇಡ ಅಂತ ಕೇಳಲಿಕ್ಕಿಲ್ಲ, ಆದ್ರೆ ಇಲ್ಲಿ ಈ ಅಮೌಂಟ್ ಕೊಟ್ರೆ, ಇಷ್ಟು ಕ್ವಾಂಟಿಟಿ ಕೊಟ್ರೆ ಬೇಡ ಅಂತಾನೆ ಜನ ಹೇಳ್ತಾರೆ. ಯಾರಿಗೆ ಬೇಕು ಅನ್ನೋ 22 ಲಕ್ಷದ ಜನದಲ್ಲಿ 9,500 ನೋಂದಣಿ ಆಗಿದೆ. ಇದು ನೋಡಕ್ ಹೋದ್ರೆ ಸರ್ಕಾರದ ಟೋಟಲಿ ಆಗಿ ಇದೊಂದು ವಿಫಲ ಮತ್ತೆ ಒಂದು ಹಾಸ್ಯಾಸ್ಪದ ಯೋಜನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಸ್ ಧರ್ಮೇಂದ್ರ ಅವರೇ, ಧನ್ಯವಾದಗಳು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. APL ಕಾರ್ಡುದಾರರಿಗೆ ಅಕ್ಕಿ ಕೊಡ್ತೇನೆ ಅಂತ ಹೊರಟಿರುವಂತ ಸರ್ಕಾರದ ಆ ಯೋಜನೆ ಅಥವಾ ಯೋಚನೆ ಏನಿದೆ ಅದರಲ್ಲಿ ತಪ್ಪಿದೆ ಅನ್ನುವಂಥದ್ದು ಯಾವ ವ್ಯಕ್ತಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕಂತ ಹೇಳಿದ್ರೆ 5 kg ಅಕ್ಕಿಗೆ ಬೇಕಾಗಿ ಆತ ಪಡಿತರ ಕೇಂದ್ರದವರೆಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಅದು ಹಾಗೂ ಹೋಗುವ ವಿಚಾರ ಅಲ್ಲ ಅಂತ ಬಹಳ ಜನ ಮಾತಾಡುವಾಗಲೂ ಕೂಡ ಹೇಳಿದ್ರು. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಜನ ಇದನ್ನೇ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಕೊಡೋ ಮನಸ್ಸಿದ್ರೆ ಸರಿಯಾಗಿ ಕೊಡ್ಲಿ, ಇಲ್ಲದಿದ್ದರೆ ನಮಗೆ ಅಗತ್ಯ ಇಲ್ಲ ಅನ್ನುವಂಥದ್ದು ಜನರ ಭಾವನೆ. ಅದಕ್ಕೆ ದಾಖಲೆಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ 22 ಲಕ್ಷ ಕುಟುಂಬದಲ್ಲಿ ಕೇವಲ 9,500 ಮಾತ್ರ ನೋಂದಣಿಯಾಗಿದೆ ಅನ್ನುವಂಥ ಅದಕ್ಕೆ ತಾಜಾ ಉದಾಹರಣೆ. ಜನ ಅದನ್ನು ಸ್ವೀಕರಿಸುವಂಥ ಮನಸ್ಸಿನಲ್ಲಿ ಇಲ್ಲ ಅನ್ನುವಂಥದ್ದು ಒಂದಂತೂ ಸ್ಪಷ್ಟ. ಮುಖ್ಯಮಂತ್ರಿಗಳಿಗೆ ಹೇಳಿಕೊಳ್ಳೋದಕ್ಕೆ ಅಂದರೆ ನಾವು APLನವರ ಅಕ್ಕಿಯನ್ನು ಕಿತ್ತುಕೊಳ್ಳಿಲ್ಲ ಅನ್ನೋ ಹೇಳಿಕೆಯನ್ನು ಕೊಡೋದಕ್ಕೆ ಅಥವಾ ಮುಂದಿನ ಚುನಾವಣೆಯಲ್ಲಿ ಮಾತಾಡೋದಕ್ಕೆ APLನವರಿಗೂ ನಾವು ಅಕ್ಕಿ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕಷ್ಟೇ ಇದು ಸೀಮಿತ ಆಗುವ ರೀತಿಯ ಯೋಜನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಅಥವಾ ಆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಒತ್ತಡಗಳು ಒತ್ತಾಯಗಳು ಕೇಳಿ ಬಂದರೆ ಏನಾದರೂ ಚೇಂಜಸ್ ಆಗಬಹುದೇ ಏನೋ. ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.